ನಮಸ್ಕಾರ, ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ರಶ್ಮಿತಾ. ಮೊದಲಿಗೆ ಮುಖ್ಯಾಂಶಗಳು. ಮಣಿಪುರ ಗಲಭೆಗೆ ಕಾರಣ ಕಾಂಗ್ರೆಸ್. ಕಳೆದು ಹೋದ ಪಾಸ್ಪೋರ್ಟ್ ಮತ್ತೆ ಪಡೆಯಲು ಎಫ್ಐಆರ್ ಕಾಪಿ ಕಡ್ಡಾಯ, ಹೈಕೋರ್ಟ್ ಆದೇಶ. ಮಾನಹಾನಿ ಕೇಸ್, ರಾಹುಲ್ ಗಾಂಧಿಗೆ ಮತ್ತೆ ಹಿನ್ನಡೆ. ಶಾಲಾ ಆಡಳಿತ ಮಂಡಳಿ ಮತ್ತು ಚಾಲಕನ ಬೇಜವಾಬ್ದಾರಿಗೆ ಪುಟ್ಟ ಜೀವ ಬಲಿ. ಮಳೆಗೆ ಮುರಿದು ಬಿದ್ದ ದೇರಂಬಳದ ಕಿರು ಸೇತುವೆ. ಉಳ್ಳಾಲ ಯುವತಿ ಫ್ಯಾನಿಗೆ ನೇಣು ಬಿಗಿದು ಆತ್ಮಹತ್ಯೆ. ಉಡುಪಿಯಲ್ಲಿ ಧಾರಾಕಾರ ಮಳೆ, ಮರಬಿದ್ದು ಸಾವನ್ನಪ್ಪಿದ ಬೈಕ್ ಸವಾರ. ಧ್ವನಿ ಮೀಡಿಯಾ ಇಂಪ್ಯಾಕ್ಟ್, ಜಿಲ್ಲಾ ಅಧಿಕಾರಿ ಮತ್ತು ಎಂಎಲ್ಎ ಸಂದರ್ಶನ. ಅಭ್ಯಾಸ ಪಂದ್ಯ, ಜೈಸ್ವಾಲ್ ಅರ್ಧಶತಕ. ಮಣಿಪುರ ಪ್ರಸ್ತುತ ಗಲಭೆಗೆ ಕಾರಣ ಬ್ರಿಟಿಷ್ ನೀತಿಯನ್ನು ಕಾಂಗ್ರೆಸ್ ಮುಂದುವರಿಸಿರುವುದು. ವೋಟ್ ಬ್ಯಾಂಕಿಗಾಗಿ ರೋಹಿಂಗ್ಯಾ, ಮ್ಯಾನ್ಮಾರ್, ಬಾಂಗ್ಲಾದೇಶ್ ವಲಸೆಗಾರರನ್ನ ಸಂರಕ್ಷಿಸಿರುವುದು ಕಾರಣ ಎಂದು ಮಣಿಪುರ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಗೆ ತೆರೆದ ಪತ್ರದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರು: ಕಳೆದು ಹೋಗಿರುವ ಪಾಸ್ಪೋರ್ಟ್ನ ಮರು ವಿತರಣೆ ಕೋರಿ ಸಲ್ಲಿಸುವ ಅರ್ಜಿಯೊಂದಿಗೆ ಪೊಲೀಸರು ದಾಖಲಿಸಿದ ಪ್ರಥಮ ವರ್ತಮಾನ ವರದಿಯನ್ನು ಲಗತ್ತಿಸುವುದು ಕಡ್ಡಾಯ ಎಂದು ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ಬೆಂಗಳೂರಿನ ಇಟ್ಟಮಡು ನಿವಾಸಿ ಎ. ಶ್ರೀಧರ್ ಕುಲಕರ್ಣಿ ಎಂಬುವರು ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಕೃಷ್ಣ ಎಸ್. ದೀಕ್ಷಿತ್ ಅವರ ಪೀಠ ಸ್ಪಷ್ಟಪಡಿಸಿದೆ. ಅರ್ಜಿದಾರರ ವಿರುದ್ಧ ಅವರ ಪತ್ನಿ ದಾಖಲಿಸಿರುವ ಕ್ರಿಮಿನಲ್ ಪ್ರಕರಣ ನ್ಯಾಯಾಲಯದಲ್ಲಿ ಬಾಕಿ ಇದ್ದರೂ 2023 ಜೂನ್ 14ರಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅರ್ಜಿದಾರರ ವಿದೇಶ ಪ್ರಯಾಣಕ್ಕೆ ಅನುಮತಿ ನೀಡಿತ್ತು. ಮೋದಿ ಉಪನಾಮ ಹೇಳಿಕೆಯ ಮಾನಹಾನಿ ಕೇಸ್ನಲ್ಲಿ ರಾಹುಲ್ ಗಾಂಧಿಗೆ ಗುಜರಾತ್ ಹೈಕೋರ್ಟ್ ಶಿಕ್ಷೆಗೆ ತಡೆ ನೀಡಲು ನಿರಾಕರಿಸಿದರು. ಆನೇಕಲ್: ಶಾಲಾ ಬಸ್ ಹರಿದು 2ನೇ ತರಗತಿ ವಿದ್ಯಾರ್ಥಿ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಎಂ. ಮೇಡಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 8ನೇ ವರ್ಷದ ದಿವ್ಯಾಂಶು ಸಿಂಗ್ ಮೃತ ಬಾಲಕ. ಬೀದರ್ಗೆರೆಯ ಎಸ್ಎಸ್ವಿ ಶಾಲೆಯ 2ನೇ ತರಗತಿ ವಿದ್ಯಾರ್ಥಿ ನಿನ್ನೆ ಸಂಜೆ 6 ಗಂಟೆಗೆ ಟ್ಯೂಷನ್ ಮುಗಿಸಿ ಶಾಲಾ ವಾಹನದಿಂದ ಇಳಿದು ರಸ್ತೆ ದಾಟುತ್ತಿದ್ದಾಗ ಅದೇ ಶಾಲೆಯ ವಾಹನದ ಚಕ್ರಕ್ಕೆ ಸಿಲುಕಿ ಮೃತಪಟ್ಟಿದ್ದಾನೆ. ಬೇರಿಕೆ ಬುಡ್ರಿಯ ದೇರಂಬಳ ಜೋಡುಕಲ್ಲು ಸಂಪರ್ಕಿಸುವ ದೇರಂಬಳದಲ್ಲಿ ಕಿರು ಸೇತುವೆ ಉಪ್ಪಳ ಸೇರುವ ನದಿ ನೀರಿನ ರಭಸಕ್ಕೆ ಮುರಿದು ಬಿದ್ದಿದೆ. ಬೇರಿಕೆ ಬುಡ್ರಿಯ ದೇರಂಬಲ ಜೋಡುಕಲ್ಲು ಸಂಪರ್ಕಿಸುವ ದೇರಂಬಲದಲ್ಲಿರುವ ಕಿರು ಸೇತುವೆ ಉಪ್ಪಳ ಸೇರುವ ನದಿ ನೀರಿನ ರಭಸಕ್ಕೆ ಮುರಿದು ಬಿದ್ದಿದೆ. ಶಾಲಾ ವಿದ್ಯಾರ್ಥಿಗಳಿಗೆ ಶಾಲೆಗಳಿಗೆ ರಜೆ ಇದ್ದುದರಿಂದ ಭಾರೀ ಅವಘಡ ತಪ್ಪಿದೆ. ನೂರಾರು ಕುಟುಂಬಗಳಿಗೆ ಆಸರೆಯಾಗಿದ್ದ ಈ ಕಿರು ಸೇತುವೆ ಮುರಿದು ಇನ್ನು ಜನಗಳು ಜೋಡುಕಲ್ಲು ಅಥವಾ ಮಿಯಪದು ಪ್ರಯಾಣಿಸಲು ಬಹಳ ಪರದಾಡುವ ಶೋಚನೀಯ ಪರಿಸ್ಥಿತಿ ಉಂಟಾಗಿದೆ. ಯುವತಿಯೋರ್ವಳು ಫ್ಯಾನಿಗೆ ನೇಣು ಬಿಗಿದು ಆತ್ಮಹತ್ಯೆ. ಯುವತಿಯೋರ್ವ
ಮಹಿಳೆಯೋರ್ವಳು ಫ್ಯಾನಿಗೆ ನೇಣು ಬಿಗಿದು ಆತ್ಮಹತ್ಯೆಗೈದ ಘಟನೆ ಉಳ್ಳಾಲದ ಪಜೀರು ಗ್ರಾಮದ ಅಡಪ್ಪ ರೆಸಿಡೆನ್ಸಿಯಲ್ಲಿ ನಡೆದಿದೆ. 21 ವರ್ಷದ ಪ್ರೀತಿಕಾ ಪೂಜಾರಿ ಆತ್ಮಹತ್ಯೆಗೈದ ಯುವತಿಯಾಗಿದ್ದು, ತನ್ನ ತಾಯಿ ಮತ್ತು ಅಣ್ಣನೊಂದಿಗೆ ಪಜೀರು ಗ್ರಾಮದ ಅಡಪ್ಪ ರೆಸಿಡೆನ್ಸಿಯ ಬಾಡಿಗೆ ಮನೆಯಲ್ಲಿ ವಾಸವಿದ್ದು, ಮಂಗಳೂರಿನ ಕಾಲ್ ಸೆಂಟರ್ನಲ್ಲಿ ಉದ್ಯೋಗ ಮಾಡುತ್ತಿದ್ದರು. ನಿನ್ನೆ ಗುರುವಾರ ಅಪರಾಹ್ನ ವೇಳೆಗೆ ಪ್ರೀತಿಕಾ ಮನೆಯಲ್ಲಿ ಆತ್ಮಹತ್ಯೆಗೈದಿರುವ ವಿಚಾರ ಬೆಳಕಿಗೆ ಬಂದಿದೆ. ಕೆಲಸದಲ್ಲಿ ಮರಳಿದ್ದ ಪ್ರೀತಿಕಾ ನೇಣಿಗೆ ಕೊರಳೊಡ್ಡಿದ್ದಾರೆ. ಕೊಣಜೆ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದು, ಆತ್ಮಹತ್ಯೆಗೆ ಸ್ಪಷ್ಟ ಕಾರಣ ತಿಳಿದು ಬಂದಿಲ್ಲ. ಉಡುಪಿ ರಾಜ್ಯದಲ್ಲಿ ಮಳೆ ಅಬ್ಬರಿಸುತ್ತಲಿದೆ. ಉಡುಪಿಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು, ಬಿರುಗಾಳಿ ಮಳೆಗೆ ಜನರು ತತ್ತರಿಸುತ್ತಿದ್ದಾರೆ. ಮರ ಬಿದ್ದು ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ. ಬೆಲ್ಮಣ್ಣು ಬಳಿ ಆಲದ ಮರ ರಸ್ತೆಗೆ ಉರುಳಿ ಬೈಕ್ ಸವಾರ ಉಡುಪಿಯ ಪೀಳಾರು ನಿವಾಸಿ ಪ್ರವೀಣ್ ಆಚಾರ್ಯ ಸಾವನ್ನಪ್ಪಿರುವ ವ್ಯಕ್ತಿ. ಅಪಘಾತ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಮರ ಬಿದ್ದ ಪರಿಣಾಮ ಹತ್ತಿರದ ಕಟ್ಟಡಗಳಿಗೂ ಹಾನಿಯಾಗಿದೆ. ಮಳೆಗೆ ಎಂಎಂ ಪ್ಲಾಜಾ ಜಲಾವೃತವಾಗಿದ್ದ ವಾರ್ತೆ ಸುದ್ದಿಯಾಗುತ್ತಿದ್ದಂತೆ ಜಿಲ್ಲಾ ಅಧಿಕಾರಿ ಮತ್ತು ಎಂಎಲ್ಎ ಆಗಮಿಸಿದ್ದಾರೆ. ಧ್ವನಿ ಮೀಡಿಯಾ ಇಂಪ್ಯಾಕ್ಟ್. ಮಳೆಗೆ ಎಂಎಂ ಪ್ಲಾಜಾ ಜಲಾವೃತ ಆಗಿದ್ದ ವಾರ್ತೆ ಸುದ್ದಿಯಾಗುತ್ತಿದ್ದಂತೆಯೇ ಜಿಲ್ಲಾಧಿಕಾರಿ ಮತ್ತು ಎಂಎಲ್ಎ ಆಗಮಿಸಿದ್ದು, ಈ ವಿಷಯದ ಬಗ್ಗೆ ಆದಷ್ಟು ಬೇಗ ಸಮಸ್ಯೆ ನಿವಾರಣೆಗೆ ಬೇಕಾಗುವ ವ್ಯವಸ್ಥೆಯನ್ನ ಮಾಡುವುದಾಗಿ ತಿಳಿಸಿದರು. വളരെ വ്യക്തമായിട്ട് നല്ല രീതിയിൽ ചെയ്യണം. ഇതിപ്പോൾ ബിൽഡിങ്ങിൻ്റെ സൈഡിലൂടെ തന്നെ ഡയറക്റ്റ് ഇതിൻ്റെ അകത്തേക്ക് ആ ഡയറക്റ്റ് കയറാതെ ഒരു പെർമനൻ്റായിട്ട് നല്ല രീതിയിലുള്ള ഒരു ഡ്രെയിനേജ് അവിടെ ചെയ്ത് കഴിഞ്ഞാൽ ആക്ച്വലി എന്തായാലും അവിടെ വെച്ച് തന്നെ നമുക്ക് ഈ പറയുന്ന പ്ലാസ്റ്റിക് ഒക്കെ കൊടുക്കണം. അവിടെ വെച്ച് എടുക്കാൻ പറ്റുന്ന രീതിയിൽ എടുത്ത് മാറ്റണം. വെള്ളം താഴോട്ടേക്ക് ഒരുപാട് ഓണേഴ്സുണ്ട്. പല പല ആളുകൾക്കും എല്ലാ ഇൻഡിവിജ്വൽ പഞ്ചായത്ത് ഓഫീസുണ്ട്. അങ്ങനെ കളക്ടർ വ്യാപാരി വ്യവസായ ഏകോപന സമിതി നമുക്ക് അവരെ നാളെ നല്ല മഴ ഉണ്ട്. അതെ, 2 ദിവസം മാത്രം ഇതൊന്ന് ക്ലീനിങ് ചെയ്യാവുന്ന ഉടനെ മാറ്റി എടുക്കാം. ഓക്കെ, ഇല്ലെങ്കിൽ 2-3 പോയിന്റിൽ നെറ്റ് വെക്കുക. 2-3 പോയിന്റിൽ നെറ്റ് വെക്കുക. ഇതിൻ്റെ മുകളിൽ വരുന്ന ഭാഗങ്ങളുണ്ടല്ലോ, 2-3 പോയിന്റിൽ നെറ്റ് വെക്കുക. മുകളിലുണ്ടല്ലോ വരുന്ന സ്റ്റാർട്ടിംഗ് പോയിന്റ് ആട് ഞങ്ങൾ വെക്കാൻ പറ്റും. ഞങ്ങളൊക്കെ ചെലവ് കൊണ്ട് ഞങ്ങൾ വെക്കാൻ പറ്റും പറഞ്ഞു. പക്ഷെ ഓർ പറയും ഞങ്ങൾ കുടുങ്ങി നിങ്ങൾ സേഫ് ആണെന്ന് വയ്ക്കുന്നുണ്ട്. ആടുന്നാണ് നെറ്റ് ഇങ്ങനെ കുടുങ്ങി വരുന്നത്. അവിടെ കളക്ട് ചെയ്യുന്ന രീതിയിൽ ചെയ്താൽ മതി. ഒരു കാര്യം ചെയ്യും, ഇവിടുത്തെ ഓണേഴ്സ് എല്ലാം വിളിച്ചിട്ട് ഒരു മീറ്റിംഗ് വെച്ചു. 2-3 പോയിന്റിൻ്റെ ഈ കളക്ട് ചെയ്യണം. വേസ്റ്റ് പറഞ്ഞിട്ട് 2-3 പോയിന്റിൽ അതെ അങ്ങോട്ടുള്ള പോയിന്റ് തന്നെ വെച്ച് കളക്ട് ചെയ്യും. ഈ 2 ദിവസം ഇവിടെ ചെയ്താൽ മതി. മഴ വരുന്ന ആ 2 ദിവസം അങ്ങനെ ചെയ്താൽ മതി. ബാക്കിയുള്ള സമയത്ത് നമുക്ക് പെർമനൻ്റായിട്ട് എന്തെങ്കിലും സൊല്യൂഷൻ പറ്റും. സെക്രട്ടറി എന്തറിയോ, ഇവരറിയില്ല പല ബിൽഡിംഗ് കോർപ്പറേഷൻ തരുന്നില്ല അതറിയില്ല. ഇനി ഇമ്മീഡിയറ്റ് ആയിട്ട് നാളെ വിളിച്ചിട്ട് കളക്ടർ ഡയറക്ടർ നടത്തിയിട്ട് അവരോട് സംസാരിക്കും. ഒറ്റോണമല്ല, അതെ എല്ലാവരെയും വിളിച്ചിട്ട് 2-3 പോയിന്റിൽ കളക്ട് ചെയ്യും. ചില ഷോപ്പുകളിൽ പറഞ്ഞിട്ട് പോയിട്ട് ഒരാളുടെ കടന്നല്ലേ ഇത് പറഞ്ഞത്. അപ്പോൾ അത് അവരുടെ ഉത്തരവാദിത്തമാണ്, മനസ്സിലായോ? അപ്പോൾ നിങ്ങൾ എല്ലാവർക്കും നോട്ടീസ് കൊടുത്ത് എല്ലാവരെയും വിളിച്ച് നിങ്ങൾ മൊത്തമായിട്ട് ഒരു പറയാൻ. ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಸರಣಿಗೆ ಸಜ್ಜಾಗುತ್ತಿರುವ ಪ್ರವಾಸಿ ಭಾರತ ತಂಡ ಬ್ರಿಡ್ಜ್ ಟೌನ್ನ ಕೆನ್ನಿಂಗ್ ಟೌನ್ ಓವಲ್ನಲ್ಲಿ ಅಭ್ಯಾಸ ಪಂದ್ಯ ಆರಂಭಿಸಿದೆ. ಆರಂಭಿಕನಾಗಿ ಇಳಿದ ಯಶಸ್ವಿ ಜೈಸ್ವಾಲ್ ಅರ್ಧಶತಕ ಬಾರಿಸಿ ಗಮನ ಸೆಳೆದರು. ಇದು ಈವರೆಗೆ ಬಂದಿರುವ ಸುದ್ದಿ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ನಮ್ಮ ಧ್ವನಿ ಮೀಡಿಯಾ.
ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.